ಪ್ರಮೋದ್ ಉಚ್ಚಿಲ್ ಅವರೇ, ನಾವು ಬರುವ ಈ ವಿಚಾರಕ್ಕೆ ಬರುವ ನಾವು ಎಸ್ ಏನು ಮಾಡಬೇಕು, ಬಸ್ಸಲ್ಲಿ ಹಾಕೋದಾ ಅಥವಾ ಎಲ್ಲಿ ಪೋಸ್ಟರ್ ಹಾಕೋದಂತ ಎಸ್ ಏನು ಆಗ್ತಾ ಉಂಟು ನಮ್ಮ ಭಾಗದಲ್ಲಿ, ನಮ್ಮ ಪ್ರದೇಶದಲ್ಲಿ, ನಮ್ಮ ಈ ಕರಾವಳಿಯಲ್ಲಿ, ಉಡುಪಿ ಮಂಗಳೂರಲ್ಲಿ? ಇವತ್ತು ಕಿಡಿ ಹಚ್ಚುವ ನಾಯಕರು, ಬಲಿಪಶು ಆಗುವಂಥ ಕಾರ್ಯಕರ್ತರು, ಇನ್ನೊಂದು ವರ್ಗ ಇದೆ, ಮತದಾರರು, ಜನಸಾಮಾನ್ಯರು. ಇಲ್ಲಿ ನಾಯಕರು ಎಷ್ಟು ಮಂದಿ ಇದ್ದಾರೆ ಸರ್ ಹೇಳಿದಂತೆ ಅಂಕಿಅಂಶಗಳನ್ನು, ಸ್ಟ್ಯಾಟಿಸ್ಟಿಕ್ಸನ್ನು ಬಿಡುಗಡೆ ಮಾಡಬೇಕು. ಇಲ್ಲಿ ನಾಯಕರು ಎಷ್ಟು ಮಂದಿ ಇದ್ದಾರೆ, ಕಾರ್ಯಕರ್ತರು ಎಷ್ಟು ಮಂದಿ ಇದ್ದಾರೆ, ಮತದಾರರು ಎಷ್ಟು ಮಂದಿ ಇದ್ದಾರೆ. ಈ ಚುನಾವಣೆ ಬರುವಾಗ ಇಂಥದ್ದೆಲ್ಲ ಒಂದು ಸಹಜ. ಈ ಭಾರತದಲ್ಲಿ ಅಂತಲ್ಲ, ಇವಾಗ ರಷ್ಯಾದ ಚುನಾವಣೆ ಆಯಿತು, ಇದೇ ಮಾದರಿಯಲ್ಲಿ ಅವರು ಚುನಾವಣೆಯನ್ನ ನಡೆಸಿರುವಂಥದ್ದು. ಇವಾಗ ಯಾವ ರೀತಿ ಆಗ್ಬೇಕಂತ ಹೇಳಿದರೆ, ಒಬ್ಬ ನಾಯಕ ನಾನು ಸಮರ್ಥನಿದ್ದೇನೆ, ಈ ಕ್ಷೇತ್ರಕ್ಕೆ ಸರಿಯಾದಂಥ ಒಂದು ನ್ಯಾಯವನ್ನು ಕೊಡಲಿಕ್ಕೆ, ಈ ಕ್ಷೇತ್ರವನ್ನು ಒಂದು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಹತ್ರ ಒಂದು ಒಳ್ಳೆಯ ಒಂದು ವಿಷನ್ ಇದೆ, ನಾನು ಏನೋ ಒಂದು ವಿಷನ್ ಇಟ್ಕೊಂಡು ಈ ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನುವಂಥ ಒಂದು ಸಮರ್ಥ ನಾಯಕನನ್ನು ಗುರುತಿಸುವಲ್ಲಿ ಜನರು ಇಲ್ಲಿ ಗೊಂದಲ ಆಗ್ತಾರೆ. ಇಲ್ಲಿ ಏನಾಗುತ್ತಾ ಇದೆ ಅಂತ ಹೇಳಿದರೆ, ಪಕ್ಷದ ಆಧಾರದಲ್ಲಿ ಈ ಕೋಮುಗಲಭೆಗಳನ್ನು ಮಾಡಿ ಈ ರೀತಿಯಲ್ಲಿ ಜನರನ್ನು ಗೊಂದಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಜನರು ಸರಿಯಾದದನ್ನು ಆಯ್ಕೆ ಮಾಡುವಲ್ಲಿ ಎಡವುತ್ತಾರೆ. ಯಾವುದು ಸರಿ ಅಂತ ಆಯ್ಕೆ ಮಾಡುವಲ್ಲಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದು ಆಲೋಚನೆ ಮಾಡಲಿಕ್ಕೆ ಜನರಲ್ಲಿ ಸಮಯ ಇರೋದಿಲ್ಲ. ಯಾಕಂದ್ರೆ ಇದರಲ್ಲೇ ಬ್ಯುಸಿ ಆಗಿರ್ತಾರೆ. ಇವಾಗ ಇದೇ ಬೇಕಾದದ್ದು. ಜನರು ಅವರ ಸ್ವಂತಿಕೆಯಿಂದ, ಪ್ರಬುದ್ಧತೆಯಿಂದ ಅವರ ಆಲೋಚನೆಯನ್ನ ಮಾಡಬಾರದು ಅನ್ನುವಂಥದ್ದು ಅದು ಪೊಲಿಟಿಕಲ್ ಸ್ಟ್ರಾಟಜಿ ಅವರದ್ದು ತಪ್ಪಂತ ನಾನು ಹೇಳುವಂಥದ್ದಲ್ಲ. ಅವರು ವ್ಯಾಪಾರವನ್ನು ಮಾಡುವಂಥದ್ದು ಅವ್ರು ಮಾಡಲಿ, ಅವರ ಪೊಲಿಟಿಕಲ್ ಇದಕ್ಕೆ ಬೇಕಾದದ್ದು ಅವರು ಮಾಡಲಿ. ಆದರೆ ನಾವುಗಳು ಯಾರು ಮತದಾರರು ಯಾರಿರ್ತಾರೋ ಅವರು ಈ ಷಡ್ಯಂತ್ರದಲ್ಲಿ ಸಿಲುಕಿ, ಅವರು ಗೊಂದಲದಲ್ಲಿ ಸಿಲುಕಿ, ಅವರ ಆಲೋಚನೆಗಳನ್ನು, ಅವರ ಪ್ರಬುದ್ಧತೆಯನ್ನು ಮರೆತು ಇವರ ಈ ಷಡ್ಯಂತ್ರದಲ್ಲಿ ಒಳಗಾಗಿ ಅವರು ಆಲೋಚನೆಯನ್ನು ಮಾಡದೆ ಒಟ್ಟು ಅವರು ಆಯ್ಕೆಯನ್ನು ಮಾಡುವುದನ್ನು ನಿಲ್ಲಿಸಿ, ಸರಿಯಾದ ಪಥದಲ್ಲಿ ಯಾರು ನಮಗೆ ಸಮರ್ಥರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿಕ್ಕೆ, ಅವರು ಆಯ್ಕೆ ಮಾಡಲಿಕ್ಕೆ ಶುರು ಮಾಡಿದರೆ, ಈ ನಾಯಕರು ಮಾಡುವಂಥ ಕಿಡಿ ಹಚ್ಚುವಂಥ ಕೆಲಸಗಳು ತನ್ನಿಂದ ತಾನಾಗಿ ನಿಲ್ತದೆ. ಇಲ್ಲಿ ಅವಕಾಶವನ್ನು ಕೊಡುವಂಥದ್ದು ಯಾರು? ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು. ಸರ್ ಹೇಳಿದ್ರು 50 ಲಕ್ಷ ಉಡುಪಿ ದಕ್ಷಿಣ ಕನ್ನಡ 50 ಲಕ್ಷ ಜನರಿದ್ದಾರೆ, ಮತದಾರರಿದ್ದಾರೆ ಅಂತೇಳಿ. ನಾಯಕರ ಎಷ್ಟಿರ್ಬೋದು ಸರ್? 10, 15, 20, 25? ನಾಯಕರ ಷಡ್ಯಂತ್ರಕ್ಕೆ ನಾವು ಯಾಕೆ ಬಲಿಯಾಗಬೇಕು? ಪ್ರಮೋದರೇ, ನೀವು ಹೇಳಿದ್ದು ಕರೆಕ್ಟ್. ಈಗ ಅದರ ನಡುವೆ ಕೆಲವರು ನಾವು ಈ ಮೂಲಕ ನಾಯಕರಾಗಬೇಕಂತ ಕೂಡ ಹೊರಡ್ತಾರೆ. ಅದು ಇದೆ. ಇದು ಸಣ್ಣ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಹೇಳ್ತೇನೆ. ಇತ್ತಿಗೆ ಒಬ್ಬ ನಾಯಕರನ್ನ ನಾನು ಮೀಟಾದೆ. ಅವ್ರ ಜೊತೆಲಿ ನನ್ನನ್ನು ಭೇಟಿ ಆಗ್ಲಿಕ್ಕೆ ಬರುವಾಗ ಒಂದು 10-15 ಹುಡುಗರಿದ್ರು, ಊಟಕ್ಕೆ ಅಂತ ಬಂದ್ರು. ಹುಡುಗರೆಲ್ಲ ಜೊತೆಯಲ್ಲಿ ಕೂತ್ರು. ಅವರು ಮುಂದೆ ನಾಯಕರಾಗಬೇಕು ಅಂತ ಒಂದು ಸ್ಟೇಜ್ ಅನ್ನ, ವೇದಿಕೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಎದುರಿಗೆ ಇವರು ಹೇಳುವಂತದ್ದು, ಈ ಸಾರಿ ನಾವು ಅಧಿಕಾರದಲ್ಲಿದ್ರೆ ಫುಲ್ ಕಾಸು ಮಾಡಬೇಕು, ಫಸ್ಟ್ ದುಡ್ಡು ಮಾಡಬೇಕು, ನಂತರ ಮತ್ತೆ ಈ ನಾಯಕರಾಗುವಂತವರು ದುಡ್ಡು ಮಾಡಬೇಕು ಅಂತ ಈ ರಾಜಕೀಯಕ್ಕೆ ಬರುದಾದ್ರೆ ಈ ದೇಶ ಯಾವ ದಿಕ್ಕಿಗೆ ಹೋಗ್ಬೋದು? ನಮ್ಮದು ವಿಷನ್ ದುಡ್ಡು ಮಾಡುವಂತದ್ದು. ರಾಜಕೀಯ ಬಿಸ್ನೆಸ್, ರಾಜಕೀಯ ಸರ್ವಿಸ್ ಇದು.